ನಿಮ್ಮ ಹೆಂಡತಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಂತಹ ಗ್ಯಾಜೆಟ್ಗಳ ಪಾಸ್ವರ್ಡ್ ಪದೇ ಪದೇ ಚೇಂಜ್ ಮಾಡ್ತಾ ಇದ್ದಾಳ. ಹೆಂಡತಿ ಇದ್ದಕ್ಕಿದ್ದ ಹಾಗೆ ದೀರ್ಘಕಾಲದವರೆಗೆ ಆಫೀಸ್ ನಲ್ಲಿ ಉಳಿಯಲು ಪ್ರಾರಂಭಿಸಿದ್ದಾಳ. ಅವಳ ಫೋನ್ ಯಾವಾಗಲೂ ಸೈಲೆಂಟ್ ಮೋಡ್ ಅಲ್ಲಿ ಇರೋದು ನಿಮಗೆ ಕಂಡು ಬರ್ತಾ ಇದೆಯಾ? ಹೆಂಡತಿ ಇದ್ದಕ್ಕಿದ್ದ ಹಾಗೆ ವ್ಯಾಯಾಮ ಮತ್ತು ಡಯಟ್ ಮಾಡಲು ಪ್ರಾರಂಭಿಸಿದ್ದಾಳ. ಯಾವಾಗಾದರೂ ಫೋನ್ ಬಂದಾಗ ನಿಮ್ಮಿಂದ ದೂರ ಹೋಗಿ ಮಾತನಾಡಲು ಪ್ರಾರಂಭಿಸಿದ್ದಾಳ. ನಿಮ್ಮ ಜೊತೆ ಬೆಡ್ ನಲ್ಲಿ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾ ಇದೆಯಾ? ಹೌದು ಸ್ನೇಹಿತರೆ, ಈ ಎಲ್ಲ ಲಕ್ಷಣಗಳು ನಿಮ್ಮ ಹೆಂಡತಿಯಲ್ಲಿ ಕಂಡು ಬಂದರೆ ನಿಮ್ಮ ಮದುವೆ ಡೇಂಜರ್ ನಲ್ಲಿದೆ ಅಂತ ನೀವು ತಿಳಿದುಕೊಳ್ಳಿ. ನಿಮ್ಮ ಹೆಂಡತಿ ಬೇರೊಬ್ಬನ ಜೊತೆ ವ್ಯವಹಾರ ಮಾಡುತ್ತಿದ್ದಾಳೆ ಅಂತ ತಿಳಿದುಕೊಳ್ಳಿ. ಅಷ್ಟೇ ಅಲ್ಲದೆ ನಿಮ್ಮ ಹಾಗೂ ನಿಮ್ಮ ಹೆಂಡತಿಯ ನಡುವೆ ಸಂಬಂಧ ಕೆಲಕಾಲ ಮಾತ್ರ ಅಂತ ತಿಳಿದುಕೊಳ್ಳಿ. ಬನ್ನಿ ಹಾಗಾದ್ರೆ ಸ್ನೇಹಿತರೆ, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಹುಡುಗಿ ನಿಮಗೆ ಮೋಸ ಮಾಡುತ್ತಿದ್ದಾಳೆ ಅನ್ನುವ ಆ ಲಕ್ಷಣಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಂಬಿಕೆ ಮತ್ತು ವಿಶ್ವಾಸ ಪ್ರತಿಯೊಂದು ಸಂಬಂಧದ ಅಡಿಪಾಯಗಳಾಗಿವೆ. ಸಂಗಾತಿಯ ದ್ರೋಹವು ಸಂಬಂಧವನ್ನ ನಾಶಪಡಿಸುವುದು ಅಲ್ಲದೆ ಅದು ಇನ್ನೊಬ್ಬರ ಆತ್ಮವಿಶ್ವಾಸವನ್ನ ಸಂಪೂರ್ಣವಾಗಿ ಕೊಲ್ಲುತ್ತದೆ ಮತ್ತು ಜೀವನವನ್ನ ಸಹ ನಾಶಪಡಿಸುತ್ತದೆ. ಸಂಸಾರವೆಂದರೆ ಪ್ರೀತಿ, ನಂಬಿಕೆ. ಆ ನಂಬಿಕೆಯೇ ದ್ರೋಹವಾದರೆ ಅದನ್ನ ಸಹಿಸಲು ಯಾವ ಸಂಗಾತಿಯಿಂದಲೂ ಸಾಧ್ಯವಾಗುವುದಿಲ್ಲ. ಪತಿ ಪತ್ನಿಗೆ ಮೋಸ ಮಾಡಬಹುದು, ಪತ್ನಿ ಪತಿಗೆ ಮೋಸ ಮಾಡಬಹುದು. ಮೋಸ ಯಾರೇ ಮಾಡಲಿ ಒಡೆದು ಹೋಗುವುದು ಒಂದು ಸುಂದರ ಸಂಸಾರ. ಮಕ್ಕಳಿದ್ದರೆ ಅವರ ಭವಿಷ್ಯ ಹಾಳಾಗೋದು ಸಹಜ. ಪುರುಷರಿಗೆ ಹೋಲಿಸಿದರೆ ಸಂಗಾತಿಗೆ ಮೋಸ ಮಾಡುವ ಸ್ತ್ರೀಯರು ಅದು ತಮ್ಮ ಪತಿಗೆ ತಿಳಿಯದಂತೆ ನೋಡಿಕೊಳ್ಳುವುದರಲ್ಲಿ ತುಂಬಾ ಹುಷಾರಾಗಿದ್ದಾರೆ ಅಂತ ಇತ್ತೀಚೆಗೆ BBC ಒಂದು ಸರ್ವೆ ಕೂಡ ಮಾಡಿತ್ತು. ಎಷ್ಟೋ ಪುರುಷರಿಗೆ ನನ್ನ ಹೆಂಡತಿ ನನಗೆ ಮೋಸ ಮಾಡುತ್ತಿದ್ದಾಳೆ ಎಂದು ತಿಳಿಯೋದೇ ಇಲ್ಲ. ಇನ್ನು ಕೆಲವರಿಗೆ ಡೌಟ್ ಬರುತ್ತೆ. ಆದ್ರೆ ಅವಳು ತೋರಿಸುವ ಅತಿಯಾದ ಪ್ರೀತಿ ನೋಡುವಾಗಲೇ ಛೇ ನಾನು ತಪ್ಪು ಭಾವಿಸಿದೆ ಅಲ್ವಾ ಅಂತ ಪಶ್ಚಾತ್ತಾಪ ಪಡುವುದು ನಾವು ಕಂಡಿದ್ದೇವೆ. ಆದ್ರೆ ಯಾವಾಗ ಹೆಂಡತಿ ಇದ್ದಕ್ಕಿದ್ದ ಹಾಗೆ ತುಂಬಾ ಪ್ರೀತಿ ತೋರಿಸುತ್ತಾಳೋ ಆಗ ನೀವು ಸ್ವಲ್ಪ ಎಚ್ಚರ ವಹಿಸಬೇಕು. ನಿಮ್ಮ ಹೆಂಡತಿ ನಿಮಗೆ ಮೋಸ ಮಾಡುತ್ತಿರುವುದು ಕೆಲವು ಸಂಗತಿಗಳಿಂದ ಗೊತ್ತಾಗುತ್ತದೆ. ಗಂಡ ಮತ್ತು ಹೆಂಡತಿ ನಡುವಿನ ಸಂಬಂಧವು ನಂಬಿಕೆಯ ಮೇಲೆ ಆಧಾರಿತವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಗಾತಿಗೆ ಮೋಸ ಮಾಡುವುದು ಅಪರಾಧಕ್ಕಿಂತ ಕಡಿಮೆಯೇನಲ್ಲ. ಆದ್ರೆ ಅನೇಕ ಬಾರಿ ಒಬ್ಬ ವ್ಯಕ್ತಿಯು ತನ್ನ ಸಂಬಂಧದಲ್ಲಿ ಸಂತೋಷವಿಲ್ಲದಿದ್ದಾಗ ಅಥವಾ ಸಂಗಾತಿಯು ನಿರೀಕ್ಷೆಯನ್ನು ಪೂರೈಸಲು ಸಾಧ್ಯವಾಗದಿದ್ದಾಗ ಅವನು ಅಥವಾ ಅವಳು ಬೇರೆಯವರ ಕಡೆಗೆ ಹತ್ತಿರವಾಗುವುದು ಸಹಜ. ಈ ರೀತಿಯ ವಿವಾಹೇತರ ಸಂಬಂಧಗಳನ್ನ ಪುರುಷರು ಮಾತ್ರವಲ್ಲದೆ ಅನೇಕ ಮಹಿಳೆಯರು ಕೂಡ ಹೊಂದಿರುತ್ತಾರೆ. ನಿಮ್ಮ ಪತ್ನಿ ನಿಮಗೆ ವಿಶ್ವಾಸ ದ್ರೋಹ ಮಾಡುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ನೀವು ಈ ಕೆಲವು ಪ್ರಮುಖ ಲಕ್ಷಣಗಳನ್ನ ತಿಳಿದುಕೊಳ್ಳಲೇಬೇಕು. ಇದು ಸಾಮಾನ್ಯವಾಗಿ ಮಹಿಳೆಯರು ತಮ್ಮ ಸಂಗಾತಿಯಿಂದ ಏನನ್ನಾದರೂ ಮನೆ ಮಾಡುವಾಗ, ಇನ್ನೊಬ್ಬ ಪುರುಷನೊಂದಿಗೆ ಸಂಬಂಧವನ್ನು ಹೊಂದಿರುವಾಗ ಅವರ ನಡವಳಿಕೆಯಲ್ಲಿ ಇದು ಪದೇ ಪದೇ ಕಂಡುಬರುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಹೆಂಡತಿ ಫೋನ್ ನಲ್ಲಿ ಮಾತನಾಡುವುದು ಅಥವಾ ಮೆಸೇಜ್ ಗಳನ್ನ ಕಳಿಸುವಾಗ ನೀವು ಗಮನಿಸಬಹುದು. ಎಚ್ಚರವಾಗಿ ಅದನ್ನ ನೋಡಬಹುದು. ಅವಳು ಗೌಪ್ಯವಾಗಿ ಮಾತನಾಡುವುದು, ಗೌಪ್ಯವಾಗಿ ಮೆಸೇಜ್ ಗಳನ್ನ ಕಳಿಸುವುದು ಇವೆಲ್ಲವೂ ಇನ್ನೊಬ್ಬ ವ್ಯಕ್ತಿಗೆ ಹತ್ತಿರವಾಗುತ್ತಿರುವ ಸಂಕೇತಗಳಾಗಿವೆ. ಇದರೊಂದಿಗೆ ಅವಳ ಮನಸ್ಥಿತಿಯನ್ನ ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಅವಳು ಯಾವುದೇ ಕಾರಣವಿಲ್ಲದೆ ಸಂತೋಷ ಅಥವಾ ದುಃಖಿತರಾಗಿದ್ದರೆ ಅವಳು ಇನ್ನೊಬ್ಬ ಪುರುಷನೊಂದಿಗೆ ಸಂಬಂಧ ಹೊಂದಿದ್ದಾಳೆ ಎಂಬುದು ದೃಢವಾಗುತ್ತದೆ. ಚಿಕ್ಕ ಚಿಕ್ಕ ವಿಷಯಗಳಿಂದಲೇ ಪತಿ ಪತ್ನಿಯರ ಸಂಬಂಧ ಗಟ್ಟಿಯಾಗುವುದು. ಆ ಚಿಕ್ಕ ಚಿಕ್ಕ ವಿಷಯಗಳೇ ಪತಿ ಪತ್ನಿಯರ ನಡುವೆ ದೊಡ್ಡದೊಂದ ಭಿನ್ನಾಭಿಪ್ರಾಯ ಕೂಡ ತರುವುದು. ಬೆಳಿಗ್ಗೆ ಒಬ್ಬರಿಗೊಬ್ಬರು ಚಹಾ ಮಾಡಿಕೊಡುವುದು, ಕೆಲಸಕ್ಕೆ ಹೋಗುವಾಗ ಬಾಯಿ ಎನ್ನುವುದು, ಫ್ಲೈಯಿಂಗ್ ಕಿಸ್ ಕೊಡುವುದು, ಮುತ್ತು ನೀಡುವುದು, ಹೊಗಳುವುದು, ಸರ್ಪ್ರೈಸ್ ನೀಡುವುದು, ಒಬ್ಬರನ್ನೊಬ್ಬರ ಅಪ್ಪಿಕೊಳ್ಳುವುದು ಸಂತೋಷ ಸಂಬಂಧಗಳ ಕೀಲಿಗಳಾಗಿವೆ. ನಿಮ್ಮ ಹೆಂಡತಿ ತಾನು ಈ ಹಿಂದೆ ಮಾಡುತ್ತಿದ್ದ ಈ ಸಣ್ಣ ಕೆಲಸಗಳನ್ನ ನಿಲ್ಲಿಸಿದಾಗ ಅಥವಾ ನಿಮ್ಮ ಗಂಡ ಈ ಕೆಲಸಗಳನ್ನು ನಿಲ್ಲಿಸಿದಾಗ ಅವನು ಅಥವಾ ಅವಳು ಬೇರೆ ಪುರುಷನೊಂದಿಗೆ ಅಥವಾ ಬೇರೆ ಸ್ತ್ರೀಯೊಂದಿಗೆ ಅಫೇರ್ ಗಳನ್ನ ಹೊಂದಿದ್ದಾಳೆ ಹಾಗೂ ಇದನ್ನೆಲ್ಲ ಅವರ ಜೊತೆ ಮಾಡುತ್ತಿದ್ದಾಳೆ ಎಂದು ಗೊತ್ತಾಗುತ್ತದೆ. ಇವೆಲ್ಲವೂ ಅವುಗಳ ಸಂಕೇತವಾಗಿದೆ. ಇದರ ಅರ್ಥ ಆಕೆ ನಿಮ್ಮೊಂದಿಗೆ ಸಂಬಂಧದಲ್ಲಿ ಸಂತೋಷವಾಗಿಲ್ಲ ಎಂದರ್ಥ. ನಿಮ್ಮ ಹೆಂಡತಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಂತಹ ಗ್ಯಾಜೆಟ್ಗಳ ಗೌಪ್ಯತೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲು ಪ್ರಾರಂಭಿಸಿದರೆ ಅವಳು ಮೋಸ ಮಾಡುವ ಸಾಧ್ಯತೆ 99% ಇರುತ್ತದೆ. ಅವಳ ಫೋನು ಸೈಲೆಂಟ್ ಮೋಡ್ ನಲ್ಲಿರುವುದು ಹಾಗೂ ಬಚ್ಚಿಡುವುದು ಮೊದಲೆಲ್ಲ ಈ ರೀತಿ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಅವಳು ಫೋನ್ ಅನ್ನ ಸೈಲೆಂಟ್ ಮೋಡ್ ನಲ್ಲಿ ಇಟ್ಟಿರುತ್ತಾಳೆ. ಜೊತೆಗೆ ನಿಮ್ಮ ಕಣ್ಣಿಗೆ ಬೀಳದಂತೆ ಇಡುತ್ತಾಳೆ.
ಈ ನಡೆಯನ್ನ ನೀವು ಸಂಶಯದಿಂದ ನೋಡಲೇಬೇಕು. ಅವಳು ತುಂಬಾ ಹೊತ್ತು ಫೋನಿನಲ್ಲಿ ಕಳೆಯಬಹುದು. ಅಲ್ಲದೆ ಅವಳು ನಿಮ್ಮ ಎದುರಿಗೆ ಮಾತನಾಡುವಾಗ ಯಾವುದಾದರೂ ಹುಡುಗಿ ಫ್ರೆಂಡ್ ಅಂತ ಹೇಳಬಹುದು. ಜೊತೆಗೆ ಹೂ ಹಾ ಅಂದೆಲ್ಲ ಉತ್ತರಿಸುತ್ತಿರಬಹುದು. ಅಲ್ಲದೆ ಅವಳು ಆಗಾಗ ಟೆಕ್ಸ್ಟ್ ನೋಡಿ ನಗುವುದು. ಯಾವುದೋ ಲೋಕದಲ್ಲಿ ಕಳೆದಂತೂ ಹೋದಂತೆ ಇದ್ದರೆ ಅವಳಿಗೆ ಬೇರೊಬ್ಬರ ಜೊತೆ ಅಫೇರ್ ಇದೆ ಎಂದರ್ಥ. ಇದಲ್ಲದೆ ಕರೆ ಸ್ವೀಕರಿಸಿದ ಮೇಲೆ ಒಬ್ಬಂಟಿಯಾಗಿ ಹೊರಹೋಗಿ ಮಾತನಾಡುವುದು, ತಮ್ಮ ಫೋನನ್ನ ಬೇರೆಯವರಿಗೆ ನೀಡುವುದನ್ನ ತಪ್ಪಿಸುವುದು, ಟ್ಯಾಬ್ಲೆಟ್, ಲ್ಯಾಪ್ಟಾಪ್ ಹಾಗೂ ಮೊಬೈಲ್ಗಳ ಫೋನ್ ಕಾಲ್ಗಳನ್ನ ಡಿಲೀಟ್ ಮಾಡುವುದು, ಇವೆಲ್ಲವೂ ಬೇರೆಯವರ ಜೊತೆ ಸಂಬಂಧದ ಚಿಹ್ನೆಗಳಾಗಿವೆ. ಪತಿ ಪತ್ನಿಯಾಗುವುದು ಎಂದರೆ ಎಲ್ಲಾ ಪಾಸ್ವರ್ಡ್ಗಳನ್ನ ಪರಸ್ಪರ ಹಂಚಿಕೊಳ್ಳಬೇಕು. ಇತ್ತೀಚೆಗೆ ಇದೇ ನಂಬಿಕೆಯ ಮೂಲವಾಗಿದೆ. ಇತ್ತೀಚೆಗೆ ಹೆಚ್ಚಾಗಿ ಗಂಡಸರಾಗಲಿ ಹೆಂಗಸರಾಗಲಿ ತಮ್ಮ ಗಂಡನಿಗೆ ಪಾಸ್ವರ್ಡ್ ಅನ್ನ ಕೊಡುವುದಿಲ್ಲ, ತಮ್ಮ ಹೆಂಡತಿಗೆ ಪಾಸ್ವರ್ಡ್ ಅನ್ನ ಕೊಡುವುದಿಲ್ಲ. ಅಂತಹ ಪರಿಸ್ಥಿತಿ ನಮ್ಮ ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ ಏರ್ಪಟ್ಟಿದೆ. ಎಷ್ಟು ಬೇಕಾದರೂ ಹಣವನ್ನು ಕೊಟ್ಟು ಬಿಡುತ್ತಾರೆ, ಎಷ್ಟು ಬೇಕಾದರೂ ಚಿನ್ನವನ್ನ ಕೊಟ್ಟು ಬಿಡುತ್ತಾರೆ, ಆದ್ರೆ ತಮ್ಮ ಮೊಬೈಲ್ ಪಾಸ್ವರ್ಡ್ ಅನ್ನ ಮಾತ್ರ ಬಿಚ್ಚಿಡುವುದಿಲ್ಲ ಅನ್ನುವುದು ನಿಜಕ್ಕೂ ಒಂದು ಅತ್ಯಂತ ಗಂಭೀರ ವಿಷಯವಾಗಿದೆ. ಅದರಲ್ಲೂ ನಿಮ್ಮ ಹೆಂಡತಿ ಇತ್ತೀಚೆಗೆ ತುಂಬಾ ಹೊತ್ತು ಆಫೀಸ್ ನಲ್ಲಿ ಓವರ್ ಟೈಮ್ ಕೆಲಸ ಮಾಡುತ್ತಿದ್ದರೆ ಒಂದು ಸಾರಿ ಅದು ನಿಜವಾಗಬಹುದು. ಆದರೆ ಪದೇ ಪದೇ ವೀಕೆಂಡ್ಗಳಲ್ಲಿ ಹೋಗಿ ಕೆಲಸ ಮಾಡುತ್ತಿದ್ದರೆ ಅಲ್ಲಿಯೂ ಕೂಡ ಸಂಶಯ ಬರಬಹುದು. ಹೆಂಡತಿ ಇದ್ದಕ್ಕಿದ್ದ ಹಾಗೆ ದೀರ್ಘಕಾಲದವರೆಗೆ ಕಚೇರಿಯಲ್ಲಿ ಉಳಿಯಲು ಪ್ರಾರಂಭಿಸಿದಾಗ ಅವಳು ನಿಜವಾಗಿಯೂ ಕೆಲಸದಲ್ಲಿ ಮುಳುಗಿರಬಹುದು, ಅಥವಾ ಅವಳು ಯಾರನ್ನಾದರೂ ಭೇಟಿ ಮಾಡಲು ಈ ರೀತಿ ಮಾಡುತ್ತಿರಬಹುದು. ಅವಳು ವಾರಾಂತ್ಯದಲ್ಲೂ ಕಚೇರಿಗೆ ಹೋಗಲು ಪ್ರಾರಂಭಿಸಿದರೆ ಅದು ದೊಡ್ಡ ಸಮಸ್ಯೆ. ಸರಿ, ನಿಮ್ಮೊಂದಿಗೆ ಫೋಟೋಗಳನ್ನ ಹಂಚಿಕೊಳ್ಳುವುದನ್ನ ನಿಲ್ಲಿಸಿದರೆ ನೀವು ಅವಳ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸ್ಆಪ್ ನಲ್ಲೂ ಅವಳ ಸ್ಟೇಟಸ್ ಗಳನ್ನ, ಅವಳ ಡಿಪಿಯನ್ನು ಕೂಡ ನೀವು ನೋಡಬಹುದು. ಯಾವಾಗ ಅವಳೊಂದಿಗೆ ನಿಮ್ಮ ಫೋಟೋ ಇಲ್ಲವೋ, ಅವಳು ತನ್ನದೇ ಆದ ಫೋಟೋವನ್ನು ಹಾಕಿಕೊಳ್ಳಲು ಪ್ರಾರಂಭಿಸುತ್ತಾಳೋ, ಇಲ್ಲಿಯೂ ಕೂಡ ನಿಮಗೆ ಸಂಶಯ ಬರೋದು ಗ್ಯಾರಂಟಿ. ಅವಳ ಲುಕ್ ಬಗ್ಗೆ ಗಮನ ನೀಡುವುದು. ಇತ್ತೀಚೆಗೆ ಅವಳು ತನ್ನ ದೇಹದ ಬಗ್ಗೆ ಅಂದ್ರೆ ಫಿಗರ್ ಬಗ್ಗೆ ಗಮನ ಕೊಡುವುದು ಜಾಸ್ತಿ ಆದರೆ, ಡ್ರೆಸ್ಸಿಂಗ್ ಅನ್ನ ಬದಲಾಯಿಸುತ್ತಿದ್ದರೆ, ಅವಳ ಲುಕ್ ಬದಲಾಯಿಸಲು ಇಷ್ಟಪಡುತ್ತಿದ್ದರೆ, ಇವೆಲ್ಲವೂ ಇನ್ನೊಬ್ಬ ವ್ಯಕ್ತಿಯನ್ನ ಆಕರ್ಷಿಸಲು ಇವಳು ಮಾಡುತ್ತಿರುವ ಕೆಲಸ ಎಂದು ನೀವು ತಿಳಿಯಬೇಕು. ಲೈಫ್ ಸ್ಟೈಲ್ ಅಂದ್ರೆ ಜೀವನ ಶೈಲಿಯಲ್ಲಿಯೂ ಬದಲಾವಣೆಗಳು. ಹೆಂಡತಿ ಇದ್ದಕ್ಕಿದ್ದ ಹಾಗೆ ವ್ಯಾಯಾಮ ಮತ್ತು ಕಠಿಣ ಆಹಾರ ಕ್ರಮ ಅಂದ್ರೆ ಜಿಮ್ ಹೋಗುವುದು, ಡಯಟ್ ಮಾಡಲು ಆರಂಭಿಸಿದರೆ ಅವಳು ಇನ್ಯಾರೋ ವ್ಯಕ್ತಿಯನ್ನ ಆಕರ್ಷಿಸಲು ಪ್ರಯತ್ನ ಮಾಡುತ್ತಿದ್ದಾಳೆ ಅಂತ ನೀವು ತಿಳಿದುಕೊಳ್ಳಬೇಕು. ಹೆಚ್ಚುವರಿಯಾಗಿ ಅವಳು ಕೆಲಸ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿಗೆ ತುಂಬಾ ಅಲಂಕೃತವಾಗುವುದು ಸಹ ಎಚ್ಚರಿಕೆಯ ಸಂಕೇತವಾಗುತ್ತದೆ. ನೀವು ಎಲ್ಲಿದ್ದೀರಾ, ಎಷ್ಟೊತ್ತಿಗೆ ಬರುತ್ತೀರಾ ಎಂದು ಪದೇ ಪದೇ ಕೇಳಿ ತಿಳಿಯುವುದು ಸಹಜ. ಅದು ಒಳ್ಳೆಯ ಹೆಂಡತಿಯ ಲಕ್ಷಣ. ಆದರೆ ನೀವು ಬಂದಾಗ ನಿಮಗೆ ಒಂದು ಒಳ್ಳೆಯ ಅಡುಗೆ ಮಾಡಿ ಇಟ್ಟರೆ ಅದು ನಿಮ್ಮ ಹೆಂಡತಿ ನಿಮ್ಮನ್ನ ಪ್ರೀತಿಸುತ್ತಿದ್ದಾಳೆ ಅಂತ ಅರ್ಥ. ಒಂದು ವೇಳೆ ಅಷ್ಟೆಲ್ಲಾ ಕೇಳಿಯೂ ಏನೋ ಅಡುಗೆ ಮಾಡದೆ ಇದ್ದಲ್ಲಿ ಅವಳು ನಿಮ್ಮ ಟೈಮ್ ಅನ್ನ ತಿಳಿದುಕೊಂಡು ಬೇರೊಬ್ಬರ ಜೊತೆ ಓಡಾಡಿಕೊಂಡು ಮನೆಗೆ ಬಂದಿರಬಹುದು. ಇವೆಲ್ಲವೂ ಹೆಂಡತಿಯರು ಇತ್ತೀಚೆಗೆ ಮಾಡುತ್ತಿರುವ ಕೆಲವೊಂದು ಸಂಕೇತಗಳಾಗಿವೆ. ಲೈಂಗಿಕ ಕ್ರಿಯೆಯಲ್ಲಿ ಹಿಂಜರಿಕೆ. ತಮ್ಮ ಗಂಡನ ಜೊತೆ ಲೈಂಗಿಕ ಬಗ್ಗೆ ಆಸಕ್ತಿ ಕಳೆದುಕೊಂಡ ಮಹಿಳೆಯರು ಇದ್ದಕ್ಕಿದ್ದಂತೆ ಸಂಬಂಧ ಹೊಂದುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಹೆಂಡತಿ ಹಾಸಿಗೆಯಲ್ಲಿ ಉತ್ಸಾಹ ಕಳೆದುಕೊಂಡರೆ ಅವಳು ತನ್ನ ಲೈಂಗಿಕ ಸಂಗಾತಿಗಾಗಿ ಬೇರೊಬ್ಬರನ್ನ ಕಂಡುಕೊಂಡಿರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ವಿಶೇಷವಾಗಿ ಹೆಂಡತಿಯರು ತಮ್ಮ ಗಂಡಂದಿರೊಂದಿಗೆ ಹೆಚ್ಚಿನ ಸಮಯವನ್ನ ಕಳೆಯುವುದಿಲ್ಲ, ಹೊರಗಡೆ ಸುತ್ತಾಡುವುದಿಲ್ಲ ಎಂದೆಲ್ಲ ದೂರು ಹಾಕುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಹೆಂಡತಿ ನಿಮ್ಮೊಂದಿಗೆ ಎಲ್ಲಿಯಾದರೂ ಹೋಗುವುದನ್ನ ತಪ್ಪಿಸುತ್ತಿದ್ದರೆ ಅಥವಾ ಕಡಿಮೆ ಸಮಯವನ್ನ ಒಟ್ಟಿಗೆ ಕಳೆಯುವ ಬಗ್ಗೆ ದೂರು ನೀಡುತ್ತಿದ್ದರೆ, ತಡವಾಗಿ ಮನೆಯಿಂದ ಹೊರಗಿಳುವುದನ್ನ ವಿರೋಧಿಸದೇ ಇದ್ದರೆ ನೀವು ಜಾಗರೂಕವಾಗಿರಬೇಕು. ಏಕೆಂದರೆ ಬದಲಾವಣೆಯು ಇನ್ನೊಬ್ಬ ಪುರುಷರೊಂದಿಗೆ ಅವಳ ಸಂಬಂಧ ಇದೆ ಅಂತ ನೀವು ಅರ್ಥೈಸಿಕೊಳ್ಳಬೇಕು. ನಿಮ್ಮ ಸಂಗಾತಿಯೊಂದಿಗೆ ಲೈಂಗಿಕತೆಯನ್ನು ಹೊಂದಿರುವುದು ಅಥವಾ ಯಾವಾಗಲೂ ಅದನ್ನ ತಪ್ಪಿಸಲು ಪ್ರಯತ್ನ ಮಾಡುವುದು ಅತಿ ದೊಡ್ಡ ಮೋಸದ ಸಂಕೇತವಾಗಿದೆ. ಅವಳು ತನ್ನ ದಿನಚರಿಯ ಬಗ್ಗೆ ತುಂಬಾ ಹೇಳುತ್ತಿದ್ದರೆ ನೀವು ಕೇಳದೆ ಹೋದರೆ, ನಾನು ಅಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಹೋಗಿದ್ದೆ, ಹಾಗಾಯ್ತು ಹೀಗಾಯ್ತು ಎಂದು ತಾನು ಹೊರಗಡೆ ಇದ್ದ ಅಷ್ಟು ಸಮಯದ ಬಗ್ಗೆ ಅವಳು ವರದಿ ಒಪ್ಪಿಸುತ್ತಾಳೆ ಅಂದ್ರೆ ಅವಳು ನಿಮಗೆ ಸುಳ್ಳು ಹೇಳುತ್ತಿದ್ದಾಳೆ ಎಂದರ್ಥ. ಏಕೆಂದ್ರೆ ಮೊದಲೆಲ್ಲ ಅವಳು ಈ ರೀತಿ ಹೇಳ್ತಾ ಇರ್ಲಿಲ್ಲ ಅಲ್ವಾ. ಆದ್ರೆ ಇತ್ತೀಚೆಗೆ ಆಫೀಸ್ ನಲ್ಲಿ ತುಂಬಾ ಕೆಲಸ ಇತ್ತು, ಪ್ರಾಜೆಕ್ಟ್ ಇತ್ತು, ಅದು ಹಾಗಾಯ್ತು ಇದು ಹೀಗಾಯ್ತು ಅಂತ ಹೇಳುತ್ತಾ ಹೋಗುತ್ತಿದ್ರೆ ಅವಳು ನಿಮಗೆ ಮೋಸ ಮಾಡುತ್ತಿದ್ದಾಳೆ ಎಂದರ್ಥ. ಅಂದ್ರೆ ತನ್ನ ದಿನಚರಿಯನ್ನ ಇಂಚಿಂಚಾಗಿ ನಿಮಗೆ ಸಂಶಯ ಬರದ ಹಾಗೆ ಅವಳು ಹೇಳುತ್ತಿದ್ದಾರೆ ಅಂದ್ರೆ
ಅಂದ್ರೆ ಅವಳು ಇನ್ನೊಬ್ಬ ಪುರುಷನೊಂದಿಗೆ ಸಂಬಂಧ ಹೊಂದಿದ್ದಾಳೆ ಹಾಗೂ ಅದನ್ನ ಹೇಳದೆ ಇರಲು ಈ ರೀತಿ ನಾಟಕ ಆಡುತ್ತಿದ್ದಾಳೆ ಎಂದು ನೀವು ಅರ್ಥೈಸಿಕೊಳ್ಳಬೇಕು. ಸಣ್ಣ ಪುಟ್ಟ ಕೆಲಸಗಳಿಗೆ ಮನೆಯಿಂದ ಹೊರಗೆ ಹೋಗುವ ನೆಪಗಳು ಹೆಚ್ಚಾಗುತ್ತಿರಬಹುದು, ಅಥವಾ ನಿಮ್ಮ ಹೆಂಡತಿ ಕೆಲಸದ ನೆಪದಲ್ಲಿ ಹೆಚ್ಚು ಕಾಲ ಹೊರಗೆ ಉಳಿಯಲು ಪ್ರಾರಂಭಿಸಿದ್ರೆ ಅದು ನಿಮ್ಮ ಕೆಟ್ಟ ಸಂಕೇತವಾಗಿದೆ. ಬಹುಶಃ ಅವಳು ತನ್ನ ಗೆಳೆಯನೊಂದಿಗೆ ಸಮಯ ಕಳೆಯಲು ಇಷ್ಟೆಲ್ಲ ಸುಳ್ಳು ಹೇಳುತ್ತಿರಬಹುದು. ಹೌದು ಸ್ನೇಹಿತರೆ, ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾದಿಂದ, ಅದರಲ್ಲೂ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಹಾಗೂ ಫೇಸ್ಬುಕ್ ನಿಂದಲೇ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಹಲವಾರು ಭಿನ್ನಾಭಿಪ್ರಾಯಗಳು, ಹಲವಾರು ಮದುವೆಗಳು ಮುರಿದು ಬೀಳುತ್ತಿವೆ. ಡೈವರ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತಿದೆ. ಇದಕ್ಕೆ ಕಾರಣ ಹುಡುಗಿಯರಾಗಲಿ ಹುಡುಗರಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಬ್ಬ ಸಂಗಾತಿಯನ್ನು ಹುಡುಕುವುದು ತುಂಬಾನೇ ಕಾಮನ್ ಆಗಿದೆ. ಇದೇ ಕಾರಣ ಆದಷ್ಟು ಈ ಸೋಷಿಯಲ್ ಮೀಡಿಯಾದಿಂದ ದೂರ ಇರಿ. ಆಗ ನೆಮ್ಮದಿಯ ಜೀವನ, ನೆಮ್ಮದಿಯ ಸಂಸಾರ, ಗಂಡ ಹೆಂಡತಿ ಸುಖವಾಗಿ ಬಾಳಬಹುದು ಹಾಗೂ ನಿಮ್ಮ ಭವಿಷ್ಯವನ್ನ ಸದೃಢಪಡಿಸಬಹುದು ಎನ್ನುವುದು ನಮ್ಮ ಆಸೆ ಆಗಿದೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನ ಈ ಒಂದು ಟಾಪಿಕ್ ಮೇಲೆ ದಯವಿಟ್ಟು ಹೇಳಿ, ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ.